ಬಾಲಿವುಡ್ ನಟಿಯ ಜೊತೆ ಪ್ರೀತಿ, ಕಲ್ಕತ್ತಾದಲ್ಲಿ ಗರ್ಲ್ಫ್ರೆಂಡ್ಗೆ ಕೋಟಿ ಬೆಲೆ ಬಾಳುವ ಮನೆ. ಇದು ಒಬ್ಬ ಕಳ್ಳನ ಕತೆ. ಇವನು ಅಂತಿಂತ ಕಳ್ಳನಲ್ಲ, ಕಳ್ಳರಲ್ಲೇ ಪಕ್ಕಾ ಪ್ರೊಫೆಷನಲ್ ಕಳ್ಳ. ಹುಟ್ಟಿದ್ದು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ. ಇವನ ಗರ್ಲ್ಫ್ರೆಂಡ್ ಇರೋದು ಕೋಲ್ಕತ್ತಾದಲ್ಲಿ. ಕೊನೆಗೆ ಬೆಂಗಳೂರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಈ ಕಳ್ಳನ ಹೆಸರು ಪಂಚಾಕ್ಷರಿ ಸ್ವಾಮಿ. ಈತ ಮಹಾರಾಷ್ಟ್ರ ಮೂಲದ ನಿವಾಸಿ. ಬಾಲಿವುಡ್ನ ಖ್ಯಾತ ನಟಿಯೊಂದಿಗೆ ಈ ಕಳ್ಳನ ನಂಟು ಇದೆ ಎಂದು ತಿಳಿದು ಬಂದಿದೆ. ಕಳ್ಳತನ ಮಾಡಿದ್ದ ಹಣದಿಂದಲೇ 3 ಕೋಟಿ ಬೆಲೆ ಬಾಳುವ ಬಂಗಲೆಯನ್ನ ಕಟ್ಟಿಸಿದ್ದ ಈ ಖತರ್ನಾಕ್ ಕಳ್ಳ ತಾನು ಸಿಂಗಲ್ ರೂಮ್ನಲ್ಲಿ ವಾಸವಿದ್ದನು. ಮದುವೆಯಾಗಿದ್ದರೂ ಕೂಡ ಬಾಲಿವುಡ್ ನಟಿ ಈತನಿಗೆ ಗರ್ಲ್ಫ್ರೆಂಡ್ ಆಗಿರುವುದು ವಿಚಾರಣೆಯಿಂದ ತಿಳಿದು ಬಂದಿದೆ. ತಾನಿರೋದು 400 ಅಡಿ ಚದರದ ಅಡಿಯ ಸಣ್ಣ ಮನೆಯಲ್ಲಿ. ಆದರೆ ಕಳ್ಳತನ ಮಾಡಿದ ಹಣದಿಂದ ಈತ ಬಾಲಿವುಡ್ ನಟಿಗೆ ಬಂಗಲೆಯನ್ನೇ ಕಟ್ಟಿಸಿಕೊಟ್ಟಿದ್ದಾನೆ. 2003ರಲ್ಲಿ ಅಪ್ರಾಪ್ತನಿದ್ದಾಗಲೇ ಪಂಚಾಕ್ಷರಿ ಕಳ್ಳತನ ಶುರು ಮಾಡಿದ್ದನು. 2009ರಿಂದ ಪ್ರೊಫೆಷನಲ್ ಕಳ್ಳನಾದ ಬಂಧಿತ ಕಳ್ಳ ಪಂಚಾಕ್ಷರಿ ಸ್ವಾಮಿ ತಂದೆ ರೈಲ್ವೆ ಕೆಲಸದಲ್ಲಿದ್ದರು. ತಂದೆ ಸಾವಿನ ಬಳಿಕ ತಾಯಿಗೆ ರೈಲ್ವೆಯಲ್ಲಿ ಕೆಲಸ ಸಿಗುತ್ತದೆ. 2016ರಲ್ಲಿ ಈತನ ಕಳ್ಳತನದ ವಿಚಾರ ಬಯಲಾಗಿ ಗುಜರಾತ್ ಪೊಲೀಸರು ಬಂಧಿಸಿದ್ದರು. 6 ವರ್ಷ ಗುಜರಾತ್ ಸಬರಮತಿ ಜೈಲಿನಲ್ಲಿದ್ದ ಈ ಆರೋಪಿ ಹೊರಬಂದ ಬಳಿಕ ಮತ್ತೆ ಕಳ್ಳತನ ಶುರು ಮಾಡಿದ್ದನು. ಹೀಗಾಗಿ ಮತ್ತೆ ಪಂಚಾಕ್ಷರಿ ಮಹಾರಾಷ್ಟ್ರದಲ್ಲಿ ಬಂಧನಕ್ಕೊಳಗಾಗಿದ್ದನು. ಈ ಜೈಲಿನಿಂದ ಅಕ್ಟೋಬರ್ನಲ್ಲಿ ಹೊರಬಂದ ಬಳಿಕ 2024ರಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದನು. ಈತ ಇವರಿಗೆ ದೇಶದಾದ್ಯಂತ ಸುಮಾರು 180 ಮನೆಗಳಲ್ಲಿ ಕಳ್ಳತನ ಮಾಡಿದ್ದಾನೆ. ಈ ಹಣವನ್ನ ಈತ ಸಂಪೂರ್ಣವಾಗಿ ಶೋಕಿ ಮಾಡಲು ಬಳಕೆ ಮಾಡಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಬಾಲಿವುಡ್ ನಟಿ ಮಾತ್ರವಲ್ಲದೆ ಹಲವಾರು ಗರ್ಲ್ ಫ್ರೆಂಡ್ಸ್ಗಳು ಕೂಡ ಈತನಿಗೆ ಇದ್ದಾರೆ. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಒಂದು ವಿಶೇಷ ಅಂದರೆ ಕಳ್ಳತನದಲ್ಲಿ ಕೋಟಿ ದೋಚಿದ್ದರೂ ಪಂಚಾಕ್ಷರಿ ಮಾತ್ರ 400 ಅಡಿಯಲ್ಲಿ ಮನೆ ಮಾಡಿಕೊಂಡು ವಾಸವಿದ್ದ. ಆ ಮನೆಯು ತಾಯಿಯ ಹೆಸರಲ್ಲಿ ಇದ್ದು ಆ ಮನೆಗೆ ಬ್ಯಾಂಕ್ ಲೋನ್ ಕಟ್ಟದೆ ನೋಟಿಸ್ ಜಾರಿಯಾಗಿದೆ. ಸಾಲ ಕಟ್ಟದ ಹಿನ್ನೆಲೆಯಲ್ಲಿ ಬ್ಯಾಂಕ್ನಿಂದ ಆ ಮನೆಯನ್ನು ಸಹ ಹರಾಜಿಗಿಡಲಾಗಿದೆ.